ಶಿರೂರು ಗ್ರಾಮದ ಬಪ್ಪನಬೈಲು ಭಾಗದಲ್ಲಿ ಟೋಲ್ ನಿರಾಶ್ರಿತರು ಹಾಗೂ ಬಪ್ಪನಬೈಲು ಸಮಸ್ತ ಗ್ರಾಮಸ್ಥರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಟೋಲ್ ಚಲೋ ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ರಘುರಾಮ ಕೆ ಪೂಜಾರಿಯವರು, ಈಗಾಗಲೇ ಕೃಷಿ ಕುಟುಂಬ ಅಧಿಕ ಸಂಖ್ಯೆಯಲ್ಲಿರುವ ಬಪ್ಪನಬೈಲು ಭಾಗದಲ್ಲಿ ರಸ್ತೆ ಕಾಮಗಾರಿ ಆರಂಭದಲ್ಲಿ ನೀಡಿದ್ದ ಬಹುತೇಕ ಬೇಡಿಕೆಗಳು ಈಡೇರಿಲ್ಲ. ಇದರಿಂದಾಗಿ ಪ್ರತಿ ವರ್ಷ ಇಲ್ಲಿನ ರೈತರು ಸಂಕಷ್ಟ ಪಡುವಂತಾಗಿದೆ. ಇದಿಷ್ಟೇ ಅಲ್ಲದೆ ಸಂಪರ್ಕ ರಸ್ತೆಗಳು ಕೂಡ ಇಲ್ಲವಾಗಿದೆ. ಹೀಗಾಗಿ ಶೀಘ್ರವೇ ಸ್ಥಳೀಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಐಆರ್ಬಿ ಅಧಿಕಾರಿಗಳಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುರೇಶ್ ಬಟ್ವಾಡಿ, ಬೈಂದೂರು ತಾಲೂಕು ಪಂಚಾಯತ್ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಪುಷ್ಪರಾಜ್ ಶೆಟ್ಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವತ್ತು ಬಂದಾಗಿದೆ, ಅದನ್ನ ಪುನಃ ತೋಡಿ ಅವರ ಬೇಡಿಕೆ ಅಲ್ಲ, ಇದು ಏನು ವಾಸ್ತವಾಂಶ ಇದೆ ಅದನ್ನ ಸರಿ ಮಾಡಿಕೊಡುವಂಥದ್ದಷ್ಟೇ. ಹೊಸ ಬೇಡಿಕೆ ಏನಿಲ್ಲ. ನಮಗೆ ಈಗಾಗಲೇ ಹೇಳದಂತೆ ಕೂಡ ಪ್ರತಿಭಟನೆ ಮಾಡುವಂಥ ಹಂತದಲ್ಲಿದ್ದಾರೆ. ನಾವು ಒಂದು ಹಂತದಲ್ಲಿ ಎಲ್ಲರೂ ಕೂಡ ಶಿರೂರಿಂದ ಪ್ರಾರಂಭ ಮಾಡಿ ಕುಂದಾಪುರದವರೆಗೆ ಈ ಟೋಲ್ಗಿಂತ ಈಚೆ ಇರ್ತಕ್ಕಂಥ 100-150 ಮನೆಗಳು ಶಿರೂರು ವ್ಯಾಪ್ತಿಗೆ ಬರ್ತದೆ. ರಾಷ್ಟ್ರೀಯ ಹೆದ್ದಾರಿ ನಮ್ಮ ಏನು ಕುಂದಾಪುರ ತಾಲೂಕಿನ ಮುಖಾಂತರ ಹಾದು ಏನು ಇತ್ತು, ಅದು ನಮಗೆ ಏನು ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಆಗಿ ಪರಿವರ್ತನೆ ಆಗುವಾಗ ನಮಗೆಲ್ಲ ತುಂಬ ಖುಷಿಪಟ್ಟಿದ್ದು ನಾವು. ಯಾಕಂತ ಹೇಳಿದರೆ ನಮಗಿಲ್ಲಿ ಅಭಿವೃದ್ಧಿ ಆಗ್ತದೆ, ನಮ್ಮ ಊರು ದೊಡ್ಡ ಡೆವಲಪ್ಮೆಂಟ್ ಆಗ್ತದೆ. ಅದು ಟೋಲ್ ಏರಿಯಾ, ನಮ್ಮ ಈ ಶಿರೂರು ಟೋಲ್ ಏನು ಬಪ್ಪನಬೈಲಿಗೆ ಬಂದಾಗ ನಮ್ಮ ಊರಲ್ಲಿ ತುಂಬ ಒಳ್ಳೊಳ್ಳೆಯ ಉದ್ಯೋಗವನ್ನು ಮಾಡಿಕೊಂಡು ಕೃಷಿಕರಾದವರು ಅವರ ಕೃಷಿ ಭೂಮಿಯ ಹತ್ತಿರದಲ್ಲಿಯೇ ಏನು ರಾಷ್ಟ್ರೀಯ ಹೆದ್ದಾರಿ ಹಾದಿ ಹೋಗೋದ್ರಿಂದ ಅವರಿಲ್ಲಿ ಒಳ್ಳೊಳ್ಳೆಯ ಒಂದು ಸಾಧಾರಣ ಒಂದು ಉದ್ಯೋಗವನ್ನು ಮಾಡ್ಕೊಂಡು ವ್ಯವಹಾರ ಮಾಡ್ಕೊಂಡು ಇರ್ಬೋದು ಅಂತ ಎಣಿಸ್ಕೊಂಡಿದ್ದು. ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಬರ್ತಾ ನಮ್ಮ ಭೂಮಿಯನ್ನು ಸಾಧಾರಣ 25 ಫೀಟ್ ಕೆಳಮಟ್ಟಕ್ಕೆ ತಳ್ಳಿ ನಮ್ಮ ಟೋಟಲ್ ನಮ್ಮ ಏನು ಕೃಷಿಯನ್ನೇ ನಂಬಿಕೊಂಡವರು, ಹೈನುಗಾರಿಕೆ ನಂಬಿಕೊಂಡ ಜನಸಂಖ್ಯೆ ಏನಿತ್ತು ನಮ್ಮದು ಒಂದು 100-150 ಕುಟುಂಬ, ಅವರ ಜೀವನವನ್ನು ಬರ್ಬಾದ್ ಮಾಡಿ ಹಾಕಿಬಿಟ್ಟು ನಾವು ಸಾಧಾರಣ ಆ ಸ್ಟಾರ್ಟಿಂದೂ ಅವರಿಗೆ ಮನವಿ ಕೊಡ್ತಾ ಬಂದ್ವಿ. ಸರ್, ನಮ್ಮದು ಕೆರೆ ಹೋಗಿದೆ, ಗಂಗಾ ಕಲ್ಯಾಣ ಬೋರ್ವೆಲ್ ಹೋಗಿದೆ, ಏನು ನೀರು ತೋಡು ಹಾಳಾಗಿದೆ, ಏನು ಈ ಕೃಷಿ ಭೂಮಿಯಲ್ಲಿ 4 ವರ್ಷದಿಂದ ನಾವು ಕೃಷಿ ಚಟುವಟಿಕೆ ಮಾಡ್ತಾ ಇಲ್ಲ ಅಂತ ನಾವು ನಮ್ಮ ಮನವಿಯನ್ನು ಶಾಂತಯುತವಾಗಿ ಇವತ್ತು ನಾವು ಶಾಂತಯುತವಾಗಿ ಕೊಟ್ಟಿದ್ದೇವೆ ಊರಿನ ಎಲ್ಲರೂ ಒಟ್ಟಾಗಿ. ಆದರೆ ನಾಳೆ ಮಾಡಿಕೊಡ್ತೀವಿ, ಇವತ್ತು ಮಾಡಿಕೊಡ್ತೀವಿ, ನಾಳೆ ಆಗ್ತದೆ, ಈಗ ಆಗ್ತದೆ ಹೇಳಿ ಟೋಲ್ ಗೇಟ್ ಕೂಡ ಓಪನ್ ಮಾಡಿದರು. ಟೋಲ್ ಗೇಟ್ ಓಪನ್ ಮಾಡುವಾಗ ಒಂದು ಡೆಡ್ಲೈನ್ ಹಾಕಿದ್ದವರಿಗೆ, ಇವತ್ತು ನೀವು ಇದನ್ನು ನಮಗೆ ಮಾಡಿಕೊಡದೆ ಟೋಲ್ ಓಪನ್ ಮಾಡಿದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಹೇಳಿ. ಅಲ್ಲಿ ಕೂಡ ನಮಗೆ ಮುಂಗೈಗೆ ತುಪ್ಪ ತಾಕ್ಸಿದ್ರು. ಇಲ್ಲ, ನಿಮ್ಮದೆಲ್ಲ ರೆಡಿಯಾಗಿದೆ, ಸ್ವಲ್ಪ ಪರಿಹಾರ ಕೊಡ್ಲಿಕ್ಕೆ ಬಾಕಿ ಇದೆ, ಪರಿಹಾರ ವಿತರಣೆ ಆದಮೇಲೆ ಮಾಡಿಕೊಡ್ತೇವೆ. ಇದು 5ನೇ ಮಳೆಗಾಲ. ಈಗ ಜೂನ್ ಬಂದರೆ 5ನೇ ಮಳೆಗಾಲ. ಮೋಸ್ಟ್ಲಿ ಇದು ನಮ್ಮ ಕೆಲಸ ಆಗುವುದಲ್ಲ ಅಂತ ತಿಳ್ಕೊಂಡು ಇವತ್ತು ನಮ್ಮ ಊರಿನ ಎಲ್ಲ ಕಿರಿಯ ನಾಗರಿಕರ ಜೊತೆಯಲ್ಲಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ, ಅಧ್ಯಕ್ಷರ ಅವರ ಸಹಕಾರವನ್ನು ತಗೊಂಡು ಮಾಧ್ಯಮ ಮಿತ್ರರ ಮುಖಾಂತರ ಆರಕ್ಷಕರ ಎಲ್ಲರ ಸಪೋರ್ಟನ್ನು ತಗೊಂಡು ಇವತ್ತು ನಾವೊಂದು ಶಾಂತಯುತ ಪ್ರತಿಭಟನೆ ಮಾಡಿ ನಮ್ಮ ಏನು 10 ಬೇಡಿಕೆಯನ್ನು IRB ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ದೇವೆ. ಅವರು ಸಾಧಾರಣ 1 ತಿಂಗಳ ಒಳಗೆ ಆ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯ ಏನು ನಾವು ಅವರಲ್ಲಿ ಬೇರೆ ನಮ್ಮ ಎಕ್ಸ್ಟ್ರಾ ಆರ್ಡಿನರಿ ಜೀವನವನ್ನು ಕೇಳಲಿಲ್ಲ, ಏನು ನಮ್ಮ ಬದುಕನ್ನು ಕಸ್ಕೊಂಡಿದ್ರು, ಏನು ನಮ್ಮ ಕೃಷಿ ಚಟುವಟಿಕೆ ಮೇಲೆ ದುಷ್ಪರಿಣಾಮ ಬೀರಿದೆ, ನಮ್ಮ ದನಕರುಗಳ ಜೀವನವನ್ನು ಏನು ಅವರ ಬದುಕನ್ನು ಕಸ್ಕೊಂಡಿದ್ರು ಅದನ್ನು ವಾಪಸ್ ಆ್ಯಸ್ ಇಟ್ ಈಸ್ ಮಾಡಿ ಕೊಡಲಿಕ್ಕೆ ಹೇಳಿದ್ರು ನಾವು. ಒಂದು ವೇಳೆ ಅವರು ನಮಗೆ ಮಾಡಿಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟು ಅದರ ನಂತರ ಮಾಡಿಕೊಡದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಬಪ್ಪನಬೈಲಿನ ನಾಗರಿಕರ ಪರವಾಗಿ ಇವತ್ತು ತಮ್ಮಲ್ಲಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.